ಇದನ್ನು ಗಮನಿಸಬೇಕು. ಬಹುಶಃ ಎಲ್ಲ ರಾಜಕಾರಣಿಗಳಲ್ಲಿ ಅವರು ಇವರು ಅಂತೆಲ್ಲ ಅವರ ಮಕ್ಕಳು ಯಾರು ಉದ್ಯಮದಾರ ಆಗಬಾರ್ದು, ವ್ಯವಹಾರ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ. ಎಲ್ಲರೂ ಮಾಡಿಕೊಂಡು ಬಂದಿರುವಂಥದ್ದೇ. ನಮ್ಮ ರಾಜ್ಯದಲ್ಲಿರುವ ಅಷ್ಟೋ ಶಿಕ್ಷಣ ಸಂಸ್ಥೆಗಳು ದೊಡ್ಡ ದೊಡ್ಡ ರಾಜಕಾರಣಿ ನಾವೆಲ್ಲರೂ ಒಪ್ಪಿಕೊಳ್ಳಬೇಕಾಗ್ತದೆ. ಅದರಲ್ಲಿ ಪಕ್ಷ ಭೇದಗಳಿಲ್ಲ, ಜಾತಿ ಧರ್ಮ ಭೇದಗಳು ಬರೋದಿಲ್ಲ. ಆದರೆ ಟೀಕೆ ಮಾಡುವಾಗ ಇನ್ನೊಂದನ್ನು ತೋರಿಸುವಾಗ ನಮ್ಮ ಕಡೆ ಎಷ್ಟು ಬೆರಳು ತೋರ್ತದೆ ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ನಾರಾಯಣ ಸ್ವಾಮಿ ಚಲವಾದಿಯವರು ಈ ಹಿಂದೆ ಎಲ್ಲಿದ್ದರು, ಅವರು ರಾಜ್ಯಕ್ಕೆ ಬರುವಾಗ ಎಲ್ಲಿದ್ದರು, ಜ್ಯೋರಾಜ ಆಳ್ವರ ಹಿಂದೆ ಓಡಾಡ್ತಿದ್ರು. ಆ ನಂತರ ಆಗ ಜನತಾ ಪಕ್ಷ ಆಯಿತು. ಆ ನಂತರ ಕಾಂಗ್ರೆಸ್ ಬಂದರು. ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆ ಬಾಗಿಲಲ್ಲೇ ಇಡ್ತಿದ್ರು, ಯಾವಾಗಲೂ ಗೇಟ್ ಕೀಪರ್ ಥರ. ಹಲವಾರು ವರ್ಷ, 16 ವರ್ಷ ವಿವಿಧ ಹುದ್ದೆಗಳನ್ನು ಲಭಿಸ್ಕೊಂಡ್ರು. ಎಲ್ಲ ಅಷ್ಟು ಗಳಿಸಿ ಇವತ್ತು ಏನೂ ನೆನಪಿಲ್ಲದಾಗೆ ವೈಯಕ್ತಿಕವಾಗಿ ಅವ್ರನ್ನ ಟಾರ್ಗೆಟ್, ಅವ್ರ ಕುಟುಂಬವನ್ನು ಟಾರ್ಗೆಟ್ ಮಾಡಿಕೊಂಡು ಟೀಕೆ ಮಾಡೋದು ಅತ್ಯಂತ ದುರದೃಷ್ಟಕರ ಅಂತ ಹೇಳ್ತೀನಿ. ಕಳೆದ BJP ಸರ್ಕಾರ ಇರುವಾಗ ಎಷ್ಟು ಶಿಕ್ಷಣ ಸಂಸ್ಥೆಗಳಿಗೆ ಜಾಗ ಎಲೌಟ್ ಆಗಿದೆ. ಉದಾಹರಣೆಗೆ ಚಾಣಕ್ಯ ವಿಶ್ವವಿದ್ಯಾನಿಲಯಕ್ಕೆ ದೇವನಹಳ್ಳಿ ಸಮೀಪದಲ್ಲಿ, ಅದು ಕೈಗಾರಿಕಾ ಪ್ರದೇಶದಲ್ಲಿ 114 ಕೇವಲ 50 ಕೋಟಿ ರೂಪಾಯಿಗೆ ಹಂಚಿಕೆ ಮಾಡಿತ್ತು. ಇದರಿಂದ ಅದಕ್ಕಿಂತ ಅಷ್ಟು ಕಡಿಮೆಗೆ ಆ ವಿಶ್ವವಿದ್ಯಾಲಯ ಅನ್ನೋದು ಹೆಸರೇ ಇರಲಿಲ್ಲ, ಎಲ್ಲೂ ಸ್ಟಾರ್ಟ್ ಆಗಿರಲಿಲ್ಲ. ಆಗ್ತಾನೆ ಒಂದು ಅದನ್ನು ರಿಜಿಸ್ಟರ್ ಥರ ಮಾಡಿಕೊಂಡು ಅದಕ್ಕೆ ಅಷ್ಟು ಎಕರೆಯನ್ನು ಮಂಜೂರು ಮಾಡಿಸಿದ್ದಾರೆ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ. ಆ ನಂತರ ರಾಷ್ಟ್ರೋತ್ಥಾನ ಪರಿಷತ್ ಅಂತ ಅದಕ್ಕೆ ಕೂಡ ಸರ್ಕಾರದಿಂದ ಎಲೋಟ್ ಮಾಡ್ಕೊಂಡಿದ್ದಾರೆ. ಎಲ್ಲಿ ಬಳ್ಳಾರಿಯ ಕುವೆಂಪು ನಗರದ ಬಡಾವಣೆಯಲ್ಲಿ. ಈ ರೀತಿ ಅವರು ಸರ್ಕಾರ ಇರುವಾಗ ಅವರು ಮಂಜೂರು ಮಾಡ್ಕೊಂಡಿದ್ದು ಎಲ್ಲ ಸರಿ, ಬೇರೆಯವರು ಇರುವಾಗ ನ್ಯಾಯಯುತವಾಗಿ ಇದ್ರೂ ಅದನ್ನು ಈ ರೀತಿ ಟೀಕೆ ಮಾಡಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ BJPಯವರು ಅಂತ. ಒಂದು ಜಮೀನುಗಳನ್ನು ಕೊಡೋದಲ್ಲ, ಈ ಹಿಂದಿನ ಸರ್ಕಾರಗಳು ಏನು ಸರ್ಕಾರಿ ಆಸ್ತಿಗಳಾಗಿ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಕಟ್ಟಿರ್ತದೆ, ಅದು ಏರ್ಪೋರ್ಟ್ ಇರ್ಬೋದು, ಬಂದರ್ ಇರ್ಬೋದು, ಅದನ್ನು ಖಾಸಗಿಗೆ ಕೊಡೋದಿದಲ್ಲ, ಅದು ಮಾರಾಟ ಮಾಡುವಂಥದ್ದು. BJP ಸರ್ಕಾರ ಅದನ್ನು ಮಾಡ್ತಾ ಇರೋದು. ಅವ್ರು ಯಾವುದು ಕಟ್ಟಿದ್ದಿಲ್ಲ. ನಮ್ಮ ಇಲ್ಲಿದ್ದೇ ಉದಾಹರಣೆ ನೋಡ್ಬೋದು ನೀವು. ಮಂಗಳೂರು ಏರ್ಪೋರ್ಟನ್ನು ಕಟ್ಟಿದ್ಯಾರು? ಶ್ರೀನಿವಾಸ ಮುಲ್ಯರು. ಮಾರಿದ್ಯಾರು? BJPಯವರು. ಯಾರಿಗೆ ಮಾರಿದ್ರು? ಅದಾನಿಗೆ ಮಾರಿದ್ರು. ಗುಜರಾತಿನ ಅಷ್ಟು ದೊಡ್ಡ ಬಂದರು ಯಾರಿಗೆ ಮಾರಿದ್ರು? ಅದಾನಿಗೆ ಮಾರಿದ್ರು. ಅದು ಮುಖ್ಯವಾದಂಥ ತಪ್ಪು ಅಲ್ಲಿರುವಂಥದ್ದು. ಸರ್ಕಾರದ ಆಸ್ತಿ ಏನಿದೆ, ಆಸ್ತಿಪಾಸ್ತಿಗಳನ್ನು ಖಾಸಗಿಯವರಿಗೆ ಬಹಳ ಕಮ್ಮಿ ಬೆಲೆಗೆ ಮಾರಾಟ ಮಾಡೋದಿಲ್ಲ, ಅದು ಬಹಳ ದೊಡ್ಡ ತಪ್ಪೇ ವಿನಃ ಬೇರೆ ಇದನ್ನು ಕೈ ತೋರಿಸಿ ಟೀಕೆ ಮಾಡುವಂಥದ್ದು ಸರಿಯಲ್ಲ. ಫಸ್ಟ್ ಅವರ ತಪ್ಪನ್ನು ಸರಿ ಮಾಡಿಕೊಳ್ಳಿ, ಸರ್ಕಾರದ ಆಸ್ತಿಪಾಸ್ತಿಯನ್ನು ಅವರು ಉಳಿಸ್ಕೊಳ್ಳಿಕ್ಕೆ ನೋಡಲಿ. ಇನ್ನಾದರೂ ಆ ರೀತಿ ಮಾರಾಟ ಮಾಡೋದನ್ನು, ಅದಾನಿಗೆ ಮಾರಾಟ ಮಾಡೋದನ್ನು ನಿಲ್ಲಿಸಲಿ ಅಂತ. ಸ್ವಜನ ಪಕ್ಷಪಾತ ಅಲ್ಲಿರೋದು. ಅದಾನಿಗೆ ಎಲ್ಲ ಆಸ್ತಿಗಳನ್ನು ಕೊಡೋದಿದೆಯಲ್ಲ, ಅದು ಭಾಳ ದೊಡ್ಡ ಸ್ವಜನ ಪಕ್ಷಪಾತ ಪ್ರಧಾನಮಂತ್ರಿಯವ್ರದ್ದು. ಪ್ರಧಾನಮಂತ್ರಿಯವರಿಗೆ ನೇರವಾಗಿ ಯಾವುದೇ ಸಂಬಂಧ ಇಲ್ಲದೇ ಇರ್ಬೋದು, ಆದರೆ ಚುನಾವಣಾ ಬಾಂಡ್ ಹೆಸರಿನಲ್ಲಿ ಕೋಟ್ಯಾಂತರ ಹಣ ಹರಿದು ಬರೋದು ಅದೇ ಸಂಸ್ಥೆಗಳಿಂದ. ಅದು ಅವ್ಯವಹಾರವೇ ಆಗ್ತದೆ ನೇರವಾಗಿ. ಅದನ್ನು ED ಆಗಲಿ ಇನ್ನೊಂದು ಸಂಸ್ಥೆ ಆಗಲಿ ಅದನ್ನು ತನಿಖೆನೇ ಮಾಡೋದಿಲ್ಲ. ಈಗ ನ್ಯಾಯಾಲಯ ಆದೇಶ ಮಾಡಿದೆ ಅದೇ ED ಅಧಿಕಾರಿಗಳ ಮೇಲೆ. ಆ ನಂತರ ಇವರು ಹೊರಟಿದ್ದಾರೆ. ಹಾಗಾಗಿ ಖರ್ಗೆ ಅವರ ರಜೆ ಮಾಡುವಂಥದ್ದಾಗಲಿ, ಖರ್ಗೆ ಅವರ ಕುಟುಂಬದ ಇದಾಗಲಿ ಮಾಡೋದು ಸರಿಯಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈ ರಾಜ್ಯದ ಅತ್ಯಂತ ಒಬ್ಬ ಯುವ ಸಚಿವರು, ಚಿಂತನಶೀಲ ಸಚಿವರು, ಪ್ರಗತಿಶೀಲ ಸಚಿವರಾಗಿದ್ದಾರೆ. ಅವರು ಏನು ಪಂಚಾಯತ್ ರಾಜ್ ಸಚಿವರಾದ ನಂತರ ಅದರಲ್ಲಿ ಭಾಳ ಉತ್ತಮವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಸಲದ ಹೆಚ್ಚಾಗಿ ಒತ್ತಡ ಬರುವಂಥದ್ದು ಈ PDO ಕಾರ್ಯದರ್ಶಿಗಳ ಟ್ರಾನ್ಸ್ಫರ್ ವಿಷಯ. ಅದರಲ್ಲಿ ಕೂಡ ಅವರು ಪಾರದರ್ಶಕತೆಯನ್ನು ಮೆರೆದಿದ್ದಾರೆ. ಉತ್ತಮ ಆನ್ಲೈನ್ ಇದರ ಮುಖಾಂತರ ಆ ರೀತಿಯ ಬೇರೆ ಬೇರೆ ಚಿಂತನೆಗಳೊಂದಿಗೆ ರಾಜ್ಯದ ಅಭಿವೃದ್ಧಿಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಸಹಿಸಲಾಗಿದೆ. ಈ ವಿಪಕ್ಷದವರು ಖರ್ಗೆ ಕುಟುಂಬದ ಮೇಲೆ ಟೀಕೆ ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳ್ತೇನೆ. ಇಲ್ಲೇನಿದೆ, ನೀವಾಗ ಹೇಳಿದ್ರಿ ಚಾಣಕ್ಯ ಇದ್ದು, ಅದು ನಾನಾಗಲೇ ಶುರುವಾಗಲೇ ಹೇಳಿದೆ. ಅದು ಏನು ದಾಖಲೆನ ಬೋಗಸ್ ದಾಖಲೆ ಸೃಷ್ಟಿಸಿ ಅವರು ಟ್ರಸ್ಟ್ ಎಲ್ಲ ಮಾಡಿದ್ದು, ಅದರಿಂದಾಗಿ ಹಿಂದುತ್ವಗಳಿಗೆ ಬಂತು. ನಾರಾಯಣ ಸ್ವಾಮಿಗೆ ಚಲವಾದಿಯವರಿಗೆ ಎಲೌಟ್ ಆಗಿದೆ. ಅಲ್ಲಿ ಕೆಲವು ರೂಲ್ಸ್ಗಳಿರ್ತದೆ, ಇಷ್ಟು ವರ್ಷದ ಒಳಗೆ ಅದನ್ನು ಮಾಡಬೇಕು ಅಂತ. 5 ವರ್ಷನ 6 ವರ್ಷನ ನಿಗದಿತ ಅವಧಿ ಇರ್ತದೆ. ಅದನ್ನು ಈಗ ಆ ಉದ್ದೇಶಕ್ಕೆ ಅವ್ರು ಬಳಸ್ಕೊಳ್ಳಿಲ್ಲ ಅಂದರೆ ನೋಟಿಸ್ ಕೊಟ್ಟು ಟೈಮ್ ಹೋಗ್ತದೆ, ಅದನ್ನು ಹಿಂತಗೊಳ್ಳಿಕ್ಕೆ ಬರ್ತದೆ.
ಅದನ್ನ ದ್ವೇಷ ಅಂತ ಹೇಳ್ತಾರೆ. ನಾವು ಅದಕ್ಕೆ ಈ ಅಷ್ಟು ದೊಡ್ಡ ವಿಪಕ್ಷ ನಾಯಕರಲ್ಲ, ಅವರು ಕೂಡ ವಿರೋಧ ಪಕ್ಷದ ನಾಯಕರಲ್ಲ, ಅವರಿಗೂ ಸ್ವಲ್ಪ ನೈತಿಕತೆ ಇರ್ತದಲ್ಲ. ನಾವು ಅದಕ್ಕೆ ಹೇಳ್ತಾ ಇರೋದು, ನೀವು ಬೇರೆಯವರಿಗೆ ಬೆರಳು ತೋರಿಸಿದ್ದಾರೆ, ನಿಮ್ಮದನ್ನು ಫಸ್ಟ್ ಹಿಂದೆ ಕೊಡಿ ಅಂತ. ಅಲ್ಲ, ಅದನ್ನ ಟೈಮ್ ಒಂದೇ ಸಲ ನೇರ ನೋಟಿಸ್ ಇಲಾಖೆ ಮಾಡ್ಬೇಕು. ಅದನ್ನ ಇಲಾಖೆ ಮಾಡ್ತಾ ಇದ್ದಾರೆ, ಅದನ್ನ ಓಪನ್ ಆಗಿ ಹೇಳುದಿಲ್ಲ. ಸರ್ಕಾರ ನಿಯಮ, ಇಲಾಖೆಗಳು ಏನೇನು ಕ್ರಮ ತಗೊಳ್ಬೇಕು ಅದನ್ನ ಮಾಡ್ತಾ ಇದ್ದಾರೆ ಒಂದೊಂದಾಗಿ. ಮಾಡುವ ಮುಖಾಂತರಾಗಿ ಈಗ ಇತ್ತೀಚೆಗೆ ಬೇರೆ ಬೇರೆ ಕೇಸ್ಗಳಾಗ್ತಾ ಇರೋದು. ಕೈಕಟ್ಟಿಕೊಳ್ತಿಲ್ಲ ಕಾಂಗ್ರೆಸ್ ಕೂಡ. ಕಾಂಗ್ರೆಸ್ ಪಕ್ಷ ಈ ನಕ್ಷೆಯಲ್ಲಿ ನೋಡ್ಬೋದು ನೀವು, ನಗರ ಪ್ರದೇಶಗಳಲ್ಲಿ ಕೇಂದ್ರಿತ ಬಿಜೆಪಿ ಬಂದಿರುವಂಥದ್ದು. ನಗರ ಪ್ರದೇಶ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ 60-70 ಫ್ಲಾಟ್ಗಳಿಗೆ ಒಂದು MLA ಕ್ಷೇತ್ರ ತರ ಆಗಿದೆ. ಜನಸಂಖ್ಯೆ ಆ ತರ ತುಂಬಿಕೊಂಡು ಹೋಗಿದ್ದಾರೆ. ಆಮೇಲೆ ಆಡಳಿತ ನಡೆಸುವ ವ್ಯವಸ್ಥೆ ಅನ್ನೋದು 1% 2% ಅನ್ನ ಚೇಂಜ್ ಮಾಡುವ ಶಕ್ತಿ ಹೊಂದಿರ್ತದೆ. ನೀವೇ ಮಾಧ್ಯಮದವರು ಕೊಟ್ಟ ರಿಪೋರ್ಟ್ ಪ್ರಕಾರ ಅಲ್ಲಿ ಕಾಂಗ್ರೆಸ್ ಬರಬೇಕಿತ್ತು, ನಾವು ಗೆಲ್ತದೆ ಅನ್ನೋ ಹುಮ್ಮಸ್ಸಿನಲ್ಲಿ ಇದ್ವಿ. ಎಲ್ಲೋ ಸ್ವಲ್ಪ ಹಿನ್ನಡೆ ಆಗಿದೆ, ನಮ್ಮ ಜಾಸ್ತಿ ಓವರ್ ಕಾನ್ಫಿಡೆನ್ಸ್ ಇಂದ ಆಗಿದೆ, ಒಪ್ಕೊಳ್ತೇವೆ. ಮುಂದಿನ ಬೇರೆ ಕಡೆ ಆಗುದಿಲ್ಲ, ಇಲ್ಲಿ ಬರಬೇಕಿತ್ತು. ಅದರೊಟ್ಟಿಗೆ ಸರ್ಕಾರದ ವ್ಯವಸ್ಥೆ ಅಂತ ಹೇಳಿದಲ್ಲ, ಆಡಳಿತಶಾಹಿ, ಅದರ ಇದರಿಂದಾಗಿ ಆಮೇಲೆ 5 ಹಂತಗಳು ಮಾಡಿದ್ದಾರೆ. ಆ ಎಲ್ಲ ಇದರಿಂದಾಗಿ ಅಲ್ಲಿ ಸ್ವಲ್ಪ ಸೀಟ್ಗಳು ಕಡಿಮೆ ಆಗಿದೆ. ಬಟ್ ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ. ಈ ರಿಸಲ್ಟ್ ಬಂದಿದೆ, ಆಮೇಲೆ ಕೊಟ್ಟಿದ್ದೆ ಹಿಂದೆ, ಅದಕ್ಕೆ ಮುಂಚೆ ಹರಿಯಾಣ ರಿಸಲ್ಟ್ ಯಾರು ಹರಿಯಾಣ ರಿಸಲ್ಟ್ ಬರಕ್ಕೆ ಮುಂಚೆನೆ ಕೊಟ್ಟಿದ್ದದು. ನೀವು ಖರ್ಗೆ ಹೊಡೆದಲ್ಲ, ನೀವು ಸಿದ್ದರಾಮಯ್ಯ ಅಂತ ಹೇಳಿದ್ರಲ್ಲ, ಖರ್ಗೆ ಹೊಡೆದು ಈಗ ಅಲ್ಲ ಈಗ ಅಂತ ಹೇಳಿದ್ರೆ ಇಲ್ಲಿ ಕೇಳಿ, ಆ ಪತ್ರ ಸೆಪ್ಟೆಂಬರ್ ಅಲ್ಲಿ ಕೊಟ್ಟಿದ್ದಾರೆ ಅವರು ಡಿಪಾರ್ಟ್ಮೆಂಟ್ಗೆ. ರಿಲೀಸ್ ಇಲಾಖೆ ಮಾಡಿದ್ದು ಸರ್, ಸತ್ಯ ಅನಿಸ್ಬಿಡ್ತದೆ ಜನರಿಗೆ. ನಾವು ಅದನ್ನ ಯಾವ ಸುಳ್ಳು ಯಾವ ಸತ್ಯ ಹೇಳ್ಬೇಕಲ್ಲ ನಾವು. ರಿಟರ್ನ್ ನಾನು ಹೇಳಿದ್ನಲ್ಲ, ಖರ್ಗೆ ಅವರ ಇದಕ್ಕೆ ಮಸಿ ಬೆಳಿಲಿಕ್ಕೆ ಅಥವಾ ಇನ್ನೊಂದಕ್ಕೆ ಟೀಕೆ ಮಾಡ್ಲಿಕ್ಕೆ ನೋಡ್ತಾರೆ, ಅದಕ್ಕೆ ಅವಕಾಶನೇ ಕೊಡಬಾರ್ದು ಅಂತ ಹೇಳಿ. ದಾಖಲೆ ಸರಿ ಇರುವುದಲ್ಲ, ಇವರು ದೂರ್ತಾ ಇರ್ತಾರಲ್ಲ, ಇದೇ ವಿಷಯ ಮಾತಾಡ್ತಾ ಇರ್ತಾರೆ, ಅದಕ್ಕೋಸ್ಕರ ಹಿಂದೆ ಕೊಟ್ಟಿದ್ದು. ಒಂದು ಬಿಜೆಪಿಗೆ ಅದೇ ವಿಷಯ ನೋಡಿ. ಸರಿ, ನಾನು ಹೇಳ್ತೇನೆ, ಬಿಜೆಪಿ ವಿಪಕ್ಷದ ಛಲವಾದಿಯವರು, ವಿಪಕ್ಷದ ಮುಖಂಡರು, ಅವ್ರು ಯಾವ ವಿಷಯ ಟೀಕೆ ಮಾಡಬೇಕು? ಸರ್ಕಾರದ ನೀತಿ ನಿಯಮಗಳನ್ನ ಟೀಕೆ ಮಾಡಬೇಕು. ರಾಜ್ಯ ಸರ್ಕಾರ, ನಾನು ಹೇಳ್ತಾ ಇರೋದೇನು ಮಾಡ್ತಾ ಇಲ್ಲ ಅವರು. ಇದು ಯಾರ್ದು? ಖರ್ಗೆ ಅವ್ರದ್ದು. ಅದನ್ನ ಹೇಳುದಲ್ಲ, ಇವರು ರಾಜ್ಯ ಸರ್ಕಾರದ ವಿಪಕ್ಷದ ಮುಖಂಡರು ರಾಜ್ಯ ಸರ್ಕಾರದ ನೀತಿ ನಿಯಮಗಳನ್ನ ಇದು ಮಾಡಬೇಕು, ಸರ್ಕಾರಕ್ಕೆ ಸಲಹೆಗಳು ಕೊಡಬೇಕು, ಅವರ ಅಭಿವೃದ್ಧಿಗೆ ಪೂರಕವಾಗಿ ಮಾತಾಡಬೇಕು. ಅದನ್ನು ಬಿಟ್ಟು ನಾರಾಯಣ ಸ್ವಾಮಿ ಛಲವಾದಿಯವರು ವೈಯಕ್ತಿಕ ದ್ವೇಷದಿಂದ ಇದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ. ಖರ್ಗೆ ಅವರ ಮನೆ ಕಾಯ್ತಾ ಇದ್ರು ಅಂತ. ಈಗ ಬಿಫೋರ್ ಈಗ ಮಾಡಿರೋದು ಅದೇ ಕಾರಣಕ್ಕೆ ಟಾರ್ಗೆಟ್ ಮಾಡ್ಲಿಕ್ಕೆ ಉಪಯೋಗಿಸ್ಕೊಳ್ತಿದ್ದಾರೆ ಅಂತ ಹೇಳುದು ನಾನು. ಏನು 56 ಕೇಸ್ಗಳನ್ನ ಹಿಂತೆಗೊಳ್ಳಿ ಅಂದ್ಬಿಟ್ಟು ನ್ಯಾಯಾಂಗ ಇಲಾಖೆ ಮತ್ತು ಗೃಹ ಇಲಾಖೆಯಿಂದ ವರದಿ ಬಂದಿತ್ತು. ಅದರಲ್ಲಿ 43 ಕೇಸ್ಗಳನ್ನ ಸಚಿವ ಸಂಪುಟ ಹಿಂಪಡೆದಿದೆ. ಏನು ಕ್ರಿಮಿನಲ್ ಸಂಹಿತೆ ಕಲಂ 321 ಅಡಿಯಲ್ಲಿ ಸಚಿವ ಸಂಪುಟದ ಅನುಮೋದನೆಯೊಂದಿಗೆ ಪ್ರಾಸಿಕ್ಯೂಷನ್ ಅನುಮತಿಯನ್ನು ವಾಪಸ್ ಪಡೆಯಲು ಸರ್ಕಾರಕ್ಕೆ ಅವಕಾಶ ಇದೆ. ಆ ಮುಖಾಂತರ 43 ಕೇಸ್ಗಳನ್ನ ಹಿಂಪಡೆದಿದ್ದಾರೆ. ಹೇಳ್ತೇನೆ, ಸರಿ ಅಲ್ಲ, 43 ಕೇಸ್ಗಳನ್ನ ಹಿಂದೆ ಪಡೆದಿದ್ದಾರೆ. ಆ 43 ಕೇಸಲ್ಲಿ ಒಂದು ಕೇಸನ್ನ ಬಿಜೆಪಿ ಪಕ್ಷದವರು ಈಗ ಅದನ್ನ ಸರ್ಕಾರದ ಮೇಲೆ ಟೀಕೆ ಮಾಡಲಿಕ್ಕೆ ಉಪಯೋಗಿಸಿಕೊಳ್ತಿದ್ದಾರೆ. ಉಳಿದ 42 ಕೇಸ್ಗಳಲ್ಲಿ CT ರವಿದ್ದು ಕೇಸ್ ಇದೆ, ಆಮೇಲೆ ಸೋಮಣ್ಣ ಅವ್ರದ್ದು ಕೇಸ್ ಇದೆ, ಡಾಕ್ಟರ್ ಎಂ ಸುಧಾಕರ್ದು ಕೇಸ್ ಇದೆ, ಕೋಲಾರದ್ದು, ಇದ್ರ ಬೇರೆ ಬೇರೆ ಅವ್ರದ್ದು ಕೇಸ್ಗಳೇ ಇದೆ. ಆಮೇಲೆ ರೈತ ಪರ ಹೋರಾಟಗಾರರಿದೆ, ವಿದ್ಯಾರ್ಥಿ ಮುಖಂಡರ ಹೋರಾಟಗಳಿದೆ, ರಾಜಕೀಯ ಉದ್ದೇಶಗಳದ್ದು ಪ್ರತಿಭಟನೆಗಳಿರುತ್ತೆ, ಆವಾಗ ಮಾಡಿರುವಂಥ ಪ್ರಕರಣಗಳಿದೆ. ಅದು ಎಲ್ಲವನ್ನೂ ತೆಗೀರಿ ಅಂತ ಹೇಳಬೇಕು. ಅದು ಎಲ್ಲವನ್ನು ಬಿಟ್ಟು ಕೇವಲ ಇದೊಂದು ಹುಬ್ಬಳ್ಳಿ ಪ್ರಕರಣವನ್ನ ಬಿಟ್ಟಿದ್ದೀರಿ, ಅದು ದೊಡ್ಡ ತಪ್ಪು ಅಂತ ಹೇಳ್ತಾ ಇರೋದು ಬಿಜೆಪಿ ಅವರು. ಹುಬ್ಬಳ್ಳಿ ಪ್ರಕರಣದಲ್ಲಿ 155 ಜನರ ಮೇಲೆ ಕೇಸ್ ಆಗಿರುವಂಥದ್ದು. 155 ಜನರಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನ ಅಮಾಯಕರು. ಅದರಲ್ಲಿ ಏನು ಬೀದಿ ವ್ಯಾಪಾರ ಮಾಡ್ತಾರಲ್ಲ, ಅಥವಾ ಗಾಡಿಯಲ್ಲಿ ವ್ಯಾಪಾರ ಮಾಡ್ತಾರೆ, ಅಥವಾ ದಾರಿ ಹೋಗರು ಇರ್ತಾರೆ, ಅವರ ಮೇಲೆ ಆಗಿರುವಂಥದ್ದು. ಅದು ಗುಂಪಿನಲ್ಲಿ ಗೋವಿಂದ ಅನ್ನೋ ದೊಡ್ಡ ಮಾವು ಗಲಾಟೆ ಆದಾಗ ನಿಜವಾಗಿ ಗಲಾಟೆ ಮಾಡಿದವರು ಎಲ್ಲೂ ಸಿಕ್ಕು ಬಿಡುವುದಿಲ್ಲ. ಅವನು ಮಾಡಿರ್ತಾನೆ, ಕಲ್ಲು ಹೊಡೆದಿರ್ತಾನೆ, ಓಡಿ ನೀಡ್ತಾನೆ. ಪೊಲೀಸರ ಕ್ಯಾಮರಕ್ಕೆ ಇನ್ನೊಬ್ಬನಕ್ಕೆ ಅಲ್ಲಿ ಯಾರು ಇರ್ತಾರೆ ಅವರಿಗೆ ಕೇಸ್ ಹಾಕಿರುವಂಥದ್ದು. ಎಲ್ಲರೂ ಅಮಾಯಕರು ಅಂತ ಹೇಳುದಿಲ್ಲ ನಾನು. ಹಾಗಂತ ಹೇಳಿ ಅದರಲ್ಲಿ ಇಷ್ಟು ಜನ ಶಿಕ್ಷೆ, ಇಷ್ಟು ಜನ ಬಿಡಿ ಅಂತ ಪ್ರಕರಣ ಬಿಡ್ಲಿಕ್ಕೆ ಬರೋದಿಲ್ಲ. ಇಡೀ ಪ್ರಕರಣವನ್ನು ಬಿಡಬೇಕಾಗ್ತದೆ. ಬಿಡ್ಲಿಕ್ಕೆ ಈಗ ಸಚಿವ ಸಂಪುಟ ತೀರ್ಮಾನ ಮಾಡಿರುವಂಥದ್ದು. ಅದು ಇನ್ನೂ ನ್ಯಾಯಾಲಯಕ್ಕೆ ಹೋಗ್ತದೆ.
ನ್ಯಾಯಾಲಯದಲ್ಲಿ ತಿರ್ಗಾ ಪರಿಶೀಲನೆ ಆಗ್ತದೆ. ನಿಜ ಅಂತ ಆದರೆ ಮಾತ್ರ ಅದರಲ್ಲಿ ನಿಜಾಂಶ ಇದೆ ತೆಗಿಬೋದು ಅಂತ ಅಭಿಪ್ರಾಯ ಪಟ್ಟರೆ ನ್ಯಾಯಾಲಯ ಹಿಂತೆಗೆಯುವಂಥದ್ದು. ಆಮೇಲೆ ಈ ಪ್ರೋಸೆಸ್ ಇದೆಯಲ್ಲ, ಇದು ಸುಮಾರು 1 ವರ್ಷ ನಡೆಯುವಂಥದ್ದು. ನಿನ್ನೆಯಿಂದ ಇವತ್ತಿಗೆ ಡಿಸೈಡ್ ಮಾಡಿ ಈ ಕೇಸನ್ನು ಹಿಂದೆ ತೆಗಿ ಅಂತ ಮಾಡಿದ್ದಲ್ಲ. ಇದರಲ್ಲೆಲ್ಲ ಯಾವುದು ಲೋಕಲ್ ಪೊಲೀಸ್ ಸ್ಟೇಷನಿಂದ ಹಿಡಿದು ACP, DCP, SP ಆಫೀಸ್, ಕಮಿಷನರ್ ಆಫೀಸ್ ತನಕ ಬಂದು ಆಮೇಲೆ ನ್ಯಾಯಾಂಗ ಇಲಾಖೆ ವರದಿನ ಪಡ್ಕೊಂಡು ಆಮೇಲೆ ಸಚಿವ ಸಂಪುಟಕ್ಕೆ ಬಂದಿರುವಂಥದ್ದು. ಅದನ್ನು ನಿರ್ಣಯ ತಗೊಂಡಿದ್ದಾರೆ. ಇದೇನು ಮೊದಲಲ್ಲ. ಈ ಹಿಂದೆ ಕೂಡ BJP ಸರ್ಕಾರ ಇದ್ದಾಗ ಎಷ್ಟು ತಗೊಂಡಿದ್ದಾರೆ ಅವರು? ಸುಮಾರು 385 ಕ್ರಿಮಿನಲ್ ಮೊಕದ್ದಮೆ BJP ಸರ್ಕಾರ ಹಿಂದೆ ಬರೆದಿದೆ. ಅದರಲ್ಲಿ 127 ಪ್ರಕರಣ ಇದೆಯಲ್ಲ, ಅದು ಏನಿದೆ, ಇನ್ನೇನು ಸರ್ಕಾರ ಕೊನೆಯ ದಿನಗಳು ಅಂತ ಹೇಳ್ತೀವಿ, 3 ತಿಂಗಳು, ಆವಾಗ ಅಷ್ಟು ಫಾಸ್ಟಾಗಿ ಆ ಕೇಸ್ಗಳನ್ನ ಹಿಂತೆಗೆದುಕೊಂಡಿದ್ದಾರೆ. ದುರುದ್ದೇಶಪೂರ್ವಕವಾಗಿ ಹಿಂತೆಗೆದುಕೊಂಡಿದ್ದಾರೆ ಅವರು. ಯಾರಿಗೆ? ಅವರಿಗೆ ಸಂಬಂಧಪಟ್ಟವ್ರದ್ದು. ಅದರಲ್ಲಿ ಯಾರ್ದೆಲ್ಲ ಇದೆ? Bjpಯವರದಿದೆ, SDP ಅವ್ರದ್ದಿದೆ, ಬಜರಂಗ ದಳದಿದೆ, ಶ್ರೀರಾಮ ಸೇನೆದಿದೆ. ಆ ಕೇಸ್ಗಳನ್ನ ಹಿಂದೆ ಪಡೆದಿದ್ದಾರೆ. ಅದೆಲ್ಲ ಈಗ ಪೊಲೀಸ್ ಸ್ಟೇಷನ್ ನುಗ್ಗಿದ್ದು ದೊಡ್ಡ ಕೇಸ್ ಅಂತ ಹೇಳ್ತಾರಲ್ಲ. ಪರೇಶ್ ಮೇಸ್ರ ವಿಷಯದಲ್ಲಿ ಪ್ರತಿಭಟನೆ ಆಗ್ತಿತ್ತು ಕಾರವಾರದಲ್ಲಿ. ಆವಾಗ ಹೇಮಂತ್ ನಿಂಬಾಳ್ಕರ್ ಅವರ ಜೀಪನ್ನೇ ಸುಟ್ಟಿ ಹಾಕಿದ್ರು. IGD ಅಷ್ಟು ದೊಡ್ಡ ಆಫೀಸರ್ ಅವ್ರದ್ದು. ಆವಾಗ ಯಾರ ಮೇಲೆಲ್ಲ ಕೇಸ್ ಆಗಿತ್ತು? ಶೋಭಾ ಕರಂದ್ಲಾಜೆ ಮೇಲೆ ಕೇಸ್ ಆಗಿತ್ತು, CT ರವಿ ಮೇಲೆ ಕೇಸ್ ಆಗಿತ್ತು, ಕಾಗೇರಿ ಅವರ ಮೇಲೆ ಕೇಸ್ ಆಗಿತ್ತು. ಆ ಕೇಸನ್ನು ಹಿಂದೆ ಪಡೆದಿದ್ದಾರೆ. ಅವ್ರು ಮಾಡಿದ್ರೆ ಎಲ್ಲ ಸರಿ ಅವಾಗ ಸರ್ಕಾರದಲ್ಲಿ. ಈಗ ಮಾಡುವಂಥದ್ರಲ್ಲಿ ಒಂದನ್ನು ಹಿಡ್ಕೊಂಡು ಈ ಥರ ಒಂದು ಧರ್ಮದ ಕಾರಣಕ್ಕಾಗಿ, ಇನ್ನೊಂದು ಭಾವನಾತ್ಮಕ ವಿಷಯದಲ್ಲಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಲಿಕ್ಕೆ, ಜನರಲ್ಲಿ ಆ ಅಭಿಪ್ರಾಯ ಮೂಡಿಸಲಿಕ್ಕೆ ಮಾಡ್ತಾ ಇರೋದಿದೆಯಲ್ಲ, ಇದು ಸರಿಯಲ್ಲ, ಇದು ತಪ್ಪು ಅಂತ ಹೇಳ್ತೇನೆ ನಾನು. ಬರೀ BJP ಅವರಾಗಲೇ ಅದೇ ವಿಷಯದಲ್ಲಿ ಯಾವಾಗಲೂ ರಾಜಕೀಯ ಮಾಡೋದು. ಅವರಿಗೆ ಬೇರೆ ವಿಷಯದಲ್ಲಿ ರಾಜಕೀಯ ಮಾಡಲಿಕ್ಕೆ ಬರೋದಿಲ್ಲ. ಭಾವನಾತ್ಮಕ ವಿಷಯಗಳಲ್ಲಿ ಹೆಚ್ಚು ಆಟ ಇದು ತಗೊಂಡಿದ್ದಾರೆ. SDP ಇದು ತಗೊಂಡಿದ್ದಾರೆ. ಕೆಲವು ಪ್ರಕರಣಗಳಲ್ಲಿ DG IG ಅವರು ಈ ಪ್ರಕರಣವನ್ನು ಹಿಂದೆ ತೆಗೆದುಕೊಳ್ಳಿ ಆಗುವುದಿಲ್ಲ ಅಂತ ವರದಿ ಕೊಟ್ಟಿದ್ರು. ನಾನು ಆಗ 3 ತಿಂಗಳ ಹಿಂದೆ ಸರ್ಕಾರ ಏನು 2022-23 ಕೊನೆಯ ದಿನಗಳಲ್ಲಿ ಹಿಂದೆ ತೆಗೆದುಕೊಂಡು ಅಂತ ಹೇಳಿದ್ನಲ್ಲ, ಆವಾಗ ಆ ರೀತಿಯ ವರದಿ ಕೂಡ ಕೊಟ್ಟಿದ್ರು. ಆದರೂ ಇವರು ಹಿಂದೆ ತೆಗೆದುಕೊಂಡಿದ್ದಾರೆ ಕೆಲವು ಕೇಸ್ಗಳನ್ನ. ಅಷ್ಟು ವರದಿ ಕೊಟ್ಟ ಮೇಲೆ ಆಮೇಲೆ ಪೊಲೀಸ್ ಸ್ಟೇಷನ್ ದಾಳಿ ಅಂತ ಹೇಳ್ತಾರಲ್ಲ, ನಮ್ಮದೇ ಜಿಲ್ಲೆಯಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ನುಗ್ಗಿದ್ರು ಅವರು ಮಾನ್ಯ ಶಾಸಕರು. ಅದು ತಪ್ಪು ತಾನೆ? ಪೊಲೀಸ್ ಸ್ಟೇಷನ್ ನುಗ್ಗುವಾಗ ಅದನ್ನೇ ಹೇಗೆ ಸಮರ್ಥಿಸಿಕೊಳ್ತಾರೆ ಇವರು? ನಾಳೆ ಇವರು ಅಧಿಕಾರ ಬಂದಾಗ ಆ ಕೇಸನ್ನು ಹಿಂದೆ ಪಡಿತಾರೆ ಇವರು. ಇವರು ಮಾಡುವಾಗ ಎಲ್ಲನೂ ಸರಿಯೇ ಮಾಡೋದು. ಇವರು ಬೇರೆಯವರು ಮಾಡಿದಾಗ ಅದು ತುಷ್ಟೀಕರಣ ಅಥವಾ ಧರ್ಮದ ಇದು ಅಂತ ಹೇಳ್ತಾರಲ್ಲ, ಅದು ಅವರೇ ತಗೊಂಡಿದ್ದಾರೆ. ಅಲ್ಲಿ PFI ಮತ್ತು STPI ಪ್ರಕರಣಗಳನ್ನ ಅವರೇ ಹಿಂದೆ ತಗೊಂಡು, ನಾವು ಯಾವಾಗಲೂ ಹೇಳ್ತೀವಿ STPI BJP ಇನ್ನೊಂದು ಮುಖ ಅಂತ, ಕಾಂಗ್ರೆಸ್ ಮತನ್ನು ಹಾಳು ಮಾಡಲಿಕ್ಕೆ ಅಂತ ನಾವು ಹೇಳೋದಕ್ಕೆ ಅಲ್ಲಿ ಪೂರಕವಾಗಿ ದಾಖಲೆ ಕೂಡ ಸಿಕ್ಕಿದೆ. ಇವರು ಆಡಳಿತದಲ್ಲಿರುವಾಗ ಹಿಂತೆಗೆದುಕೊಳ್ಳುವಂಥದ್ದು. Dr. M.V. Shetty Institutions, Mangalore. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangalore, Karnataka, 5750
013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ